ದಲಿತ ಸಂರಕ್ಷಣಾ ಸಮಿತಿ ಕಾಸರಗೋಡು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಒಟ್ಟು ಸೇರಿಗೆಡು ಕಿನ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಉಕ್ಕುಡ ಪ್ರದೇಶಡು ವಾಸ ಮಲ್ತೊಂದುಪ್ಪುನ ದಲಿತ ಹಿಂದುಳಿದ ಕುಟುಂಬದ ಇಲ್ಲಗ್ ವಿದ್ಯುತ್ ಬೊಕ್ಕ ನೀರ್ದ ಪೈಪ್ಲೈನ್ ವ್ಯವಸ್ಥೆಯನ್ನು ಮಲ್ತುಕೊರಿಯರು. ಈ ಬಗ್ಗೆ ತೆರಿಪಾಯಿನ ದಲಿತ ಸಂರಕ್ಷಣಾ ಸಮಿತಿದ ಶ್ರೀ ಹರೀಶ್ ಕುಮಾರ್ ಕಿನ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಉಕ್ಕುಡಡು ಶ್ರುತಿ ಬೊಕ್ಕ 1.5 ವರ್ಷ ಪ್ರಾಯದ ಬೊಕ್ಕ 3 ವರ್ಷ ಪ್ರಾಯದ ಎಲ್ಯ ಬಾಲೆ ಅಂಚೆನೆ ಶ್ರುತಿನ ಅಮ್ಮೇರು ಜನಾರ್ದನ್ ತೋರುನ ಇಲ್ಲಡು ಕರೆಂಟ್ ನೀರು ಒವ್ವೆ ಮೂಲಭೂತ ಸೌಲಭ್ಯ ಇಚ್ಚಾಂದಿನ ಇಲ್ಲಡು ಬಾಕಿಲ್ಲ ಇಚ್ಚಾಂದೆ ವಾಸ ಮಲ್ತೊಂದುಲ್ಲೇರು. ಶ್ರುತಿಯರ್ನ ಕಂಡನಿ ತೀರ್ಪೋದಿತದು ಅಮ್ಮೇರು ಜನಾರ್ದನ್ ರೆಗು ಬೇಲ ಮಲ್ಪೆರೆ ಅಶಕ್ತರಾದಿತದು ಬೆನ್ಪಿನಕ್ಲು ಇಲ್ಲಡಿ ಇಚ್ಚಾಂದೆ ದಿನ ಬಳಕೆದ ಆಹಾರ ಸಾಮಗ್ರಿಗಳ ಇಚ್ಚಾಂದೆ ಭಂಗ ಬರಂದಿದ್ದರು. ಇಂದಿನ ತೆರಿನ ದಲಿತ ಸಂರಕ್ಷಣಾ ಸಮಿತಿ ಕಾಸರಗೋಡು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ವತ್ತೆರ್ದು ತಂಕ್ಲು ವಿದ್ಯುತ್ ಬೊಕ್ಕ ನೀರ್ದ ಪೈಪ್ಲೈನ್ ವ್ಯವಸ್ಥೆನ ಮಲ್ತದ ಅಂಚನೆ ಕೊಣಾಜೆ ಮಂಗಳ ಗಂಗೋತ್ರಿ ಜೆಸಿಐ ವತ್ತೆರ್ದು ಆಹಾರ ಸಾಮಗ್ರಿಗಳನ್ನು ವಿತರಿಸಾದ ದುಂಬದ ದಿನಕ್ಲೆಡು ಈ ಇಲ್ಲದ ಮಾಡು ರಿಪೇರಿಗೂ ಸಹಕಾರ ಕೊರ್ಪನ್ ಪಂತೆರು ನನಲಾತದ ಅನಿಲು ಈ ಇಲ್ಲಾಗ ಸಹಕಾರಿ ಸಾಲೆಂದು ಕೇನುಂಡಿರು. ದಲಿತ ಸಂರಕ್ಷಣಾ ಸಮಿತಿ ಕಾಸರಗೋಡು ಹಾಗೆ ದಕ್ಷಿಣ ಕನ್ನಡದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಇದರ ಪ್ರಧಾನ ಸಂಚಾಲಕರಾಗಿರುವಂಥ ಶ್ರೀಯುತ ಶಿವಾನಂದ ಮಂಗಲ್ಪಾಡಿ ಇವರ ಒಂದು ನಿರ್ದೇಶನದಂತೆ ನಾವು ನಮ್ಮ ಸಂರಕ್ಷಣಾ ಸಮಿತಿಯೆಲ್ಲ ಸದಸ್ಯರೆಲ್ಲ ಸೇರಿ ನಾವು ಈ ಒಂದು ಕೋವಿಡ್ ಈ ಒಂದು ಸಮಯದಂದು ನಾವೆಲ್ಲ ಮನೆ ಮನೆಗೆ ಹೋಗಿ ಕಿಟ್ಟನ್ನೆಲ್ಲ ಕೊಡ್ತಾ ಇದ್ದೆವು. ಮತ್ತು ನಾವು ಹೆಚ್ಚಾಗಿ ನಾವು ಏನು ಮಾಡ್ತಿದ್ದೇವೆ ಮತ್ತು ಅಂದರೆ ದಲಿತ ಸಮುದಾಯದಲ್ಲಿರುವಂಥ ಈ ಕ್ಯಾನ್ಸರ್ ಪೀಡಿತ ಇರುವಂಥ ಕುಟುಂಬಗಳಿಗೆ ಹೋಗಿ ಅಲ್ಲಿ ಹೋಗಿ ನಾವು ಏನಾದರೂ ಒಂದು ನಮ್ಮ ಅಲ್ಲಿ ಆಗುವಂಥ ಸಹಾಯವನ್ನು ಮಾಡ್ತಾಯಿದ್ದೆವು. ಈ ಸಮಯದಲ್ಲಿ ನಮ್ಮ ಸಮಿತಿಯಲ್ಲಿರುವಂಥ ಒಬ್ಬರು ಸದಸ್ಯರೊಬ್ಬರು ಇಲ್ಲಿ ಬಂದು ಈ ಮನೆಯನ್ನು ನೋಡಿದಾಗ ಅವರಿಗೆ ತುಂಬ ಬೇಸರ ಆಯಿತು. ಅವರು ನಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದು ಈ ಮನೆಯನ್ನು ತೋರಿಸಿದರು. ಆಗ ನಮಗೂ ಕೂಡ ಆಯಿತು, ಇಲ್ಲಿ ನೋಡುವಾಗ ಇಲ್ಲಿಯ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಈ ಒಂದು ಮನೆಯದು ಅಂದರೆ ಇಲ್ಲಿ ಒಂದು ಸರಿಯಾದ ಒಂದು ಕರೆಕ್ಟ್ ವ್ಯವಸ್ಥೆ ಇರಲಿಲ್ಲ. ಅವರಿಗೊಂದು ಪಾತ್ರೆ ಕೂಡ ಇರಲಿಲ್ಲ, ಅವರಿಗೆ ಒಂದು ಅನ್ನ ಬೇಯಿಸಲಿಕ್ಕೆ ಆಗಲಿ ಯಾವುದೇ ಒಂದು ತುಂಬ ಸಮಸ್ಯೆಯಲ್ಲಿದ್ದರು ಅವರು. ಅಲ್ಲಿ ಇರುವಂಥದ್ದು ಯಾರಂದರೆ ಅಲ್ಲಿ ಒಬ್ಬರು ಹೆಂಗಸು ಮತ್ತು ಅವರ 2 ಮಕ್ಕಳು, 1.5 ವರ್ಷ ಮತ್ತು 3.5 ವರ್ಷದ ಮಗು, ಹಾಗೆ ಅವರ ತಂದೆ ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿರುವಂಥವರು ಅಂದರೆ ಮನೆ ಮಾಡು ಸಹ ಹೋಗಿತ್ತು ಅವರದು. ಮನೆ ಮಾಡು ಕೂಡ ಸರಿಯಾಗಿರಲಿಲ್ಲ, ಒಂದು ಬಾಗಿಲಿಲ್ಲ ಸರಿಯಾಗಿ, ಅವರಿಗೆ ಒಂದು ನೆಲದ ಸಮಸ್ಯೆಗಳು ಇತ್ತು ಮನೆಯಲ್ಲಿ ಅವರದು. ಇಂಥ ಸಮಸ್ಯೆಯಲ್ಲಿ ಬಳಲುತ್ತಿದ್ದರು ಅವರು. ಅದನ್ನು ನೋಡಿದಾಗ ನಮಗೆ ಏನಾದರೂ ಒಂದು ಅವರಿಗೆ ಸಹಾಯ ಮಾಡಬೇಕೆಂಬ ದೃಷ್ಟಿಯಿಂದ ನಾವೆಲ್ಲ ಒಂದು ನಮ್ಮ ಸಮಿತಿಯವರೊಂದು ತೀರ್ಮಾನ ಮಾಡಿದೆವು, ಅವರಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕಂತ. ಹಾಗೆ ನಾವು ಏನು ಮಾಡಿದೆವು ಅಂದರೆ ನಮ್ಮ ಎಲ್ಲ ಸಮಿತಿಯವರು ಸೇರಿ ಒಂದು ಕರೆಂಟ್ನ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಮತ್ತು ನೀರಿನ ಪೈಪ್ಲೈನ್ನ ಸ್ವಲ್ಪ ಕೆಲಸ ಇತ್ತು, ಅದು ಕೂಡ ನಾವು ಮಾಡಿದ್ದೇವೆ. ಈಗ ಇನ್ನು ಮಾಡ್ ರಿಪೇರಿ ಮತ್ತು ಇದಕ್ಕೆ ಸಿಮೆಂಟ್ ಎಲ್ಲ ಹಾಕುವಂಥ ಕೆಲಸ ಬಾಕಿ ಇದೆ, ಅದು ಕೂಡ ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ JCIನ ಅಧ್ಯಕ್ಷರು ಮತ್ತು ಅಲ್ಲಿಯ ಸದಸ್ಯರು. ಅವರು ಕೂಡ ಬಂದು ಇಲ್ಲಿ ನೋಡಿದ್ದಾರೆ. ಅವರು ಕೂಡ ನಮಗೆ ಸಹಕಾರವನ್ನು ನೀಡುವುದಾಗಿ ಅವರು ಕೂಡ ಹೇಳಿದ್ದಾರೆ. ಹಾಗೆ ಲಯನ್ಸ್ ಕ್ಲಬ್ಬಿನವರು ಕೂಡ ನಮಗೆ ಒಂದು ನಮ್ಮೊಟ್ಟಿಗೆ ಇದ್ದು ಸಹಕರಿಸ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಅವರಿಗೆಲ್ಲ ನಾವು ನಮ್ಮ ದಲಿತ ಸಂರಕ್ಷಣಾ ಸಮಿತಿಯ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ದಲಿತ ಸಂರಕ್ಷಣಾ ಸಮಿತಿಯಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ತುಳಸಿದಾಸ್ ಮಂಜೇಶ್ವರ, ಹಾಗೆ ಅಶೋಕ್ ಮಾಸ್ಟರ್ ಕೊಡ್ಲಮಗೇರು, ಹಾಗೆ ಬ್ರಿಜು ಬಳ್ಳಕೋರು, ಹಾಗೆ ನಮ್ಮೊಂದಿಗೆ ತುಂಬ ಜನ ನಮ್ಮೊಂದಿಗೆ ಇದ್ದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಎಲ್ಲರೂ ಇವರಿಗೆ ಯಾರಾದರೂ ಇದ್ದರೆ ಇವರಿಗೆ ಇಂಥ ಒಂದು ಮನೆಗೆ ಅವರಿಗೆ ಸಹಕಾರ ನೀಡಬೇಕು ಅಂತ ನಾವು ಈ ಮೂಲಕ ನಾವು ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ದಲಿತ ಸಂರಕ್ಷಣಾ ಸಮಿತಿದ ಅಶೋಕ್ ಮಾಸ್ಟರ್ ಕುಡ್ಲಮೊಗೇರ್ ಪಾತಿರೊಂದು ಮೊಕ್ಲಿನ ಇಲ್ಲದ ಬಂಗನ ತೂದು ವಿದ್ಯುತ್ ಬೊಕ್ಕ ನೀರ್ದ ವ್ಯವಸ್ಥೆ ಮಲ್ತದ ಈ ಇಲ್ಲದ ನನಲ ಮೂಲಭೂತ ಕೆಲಸಲು ಬಾಕಿ ಇದ್ದದು ದಾನಿಲು ತಂಕ್ಲನೊಟ್ಟಿಗೆ ಸಹಕಾರಿ ಸಾಲೆ ಮಾಡಿ ತೆರಿಪಾಯಿರು. ದಲಿತ ಸಂರಕ್ಷಣಾ ಸಮಿತಿ ಕಾಸರಗೋಡು ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜಂಟಿ ಸಹಭಾಗಿತ್ವದಲ್ಲಿ ಕಳೆದ 1 ತಿಂಗಳಿನಿಂದಾಗಿ ನಾವು ಕಾಸರಗೋಡು ಜಿಲ್ಲೆಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ
ಹಿಂದುಳಿದಂತಹ ಮನೆಗಳಿಗೆ ಭೇಟಿ ನೀಟ್ಟು ಅಲ್ಲಿಯ ಭೌತಿಕ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಆರ್ಥಿಕ ಸಹಕಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿನಿಂದ ನಾವು ಶೈಕ್ಷಣಿಕವಾಗಿ ಹಾಗೂ ಮುಖ್ಯವಾಗಿ ಮನೆಯಲ್ಲಿ ಭೌತಿಕ ವ್ಯವಸ್ಥೆಗಳಾಗಿರ್ಬೋದು ಇವುಗಳನ್ನೆಲ್ಲ ನಾವು ನೀಡುವಂತಹ ಮುಂಚೂಣಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಗ್ರಾಮದಲ್ಲಿ ಮನೆ ಮುರಿದು ಬೀಳುವಂಥ ಒಂದು ಪರಿಸ್ಥಿತಿ, ಭೌತಿಕ ವ್ಯವಸ್ಥೆ ಆಗಿರುವಂಥ ಕರೆಂಟೇ ಇಲ್ಲ, ಸರಿಯಾದ ಬಾಗಿಲಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟಿಗೆ ಬಾಗಿಲು ಇಲ್ಲ, ಇಂತಹ ಒಂದು ಅನಾವಸ್ಥೆಯಲ್ಲಿದ್ದಂಥ ಈ ಒಂದು ಮನೆಯನ್ನು ನಾವು ಮನಗಂಡು ಇಲ್ಲಿ 2 ಸಣ್ಣ ಮಕ್ಕಳು 1.5 ವರ್ಷ ಹಾಗೂ 3.5 ವರ್ಷದ ಮಕ್ಕಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಾಯಿ ಗಂಡ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ, ಅವಳ ತಂದೆಗೆ ಕೈಗೆ ಪೆಟ್ಟಾಗಿ ಕಳೆದ ಸುಮಾರು ವರ್ಷದಿಂದ ಕೆಲಸ ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ದಲಿತ ಸಂರಕ್ಷಣಾ ಸಮಿತಿಯ ಶಿವಾನಂದ ಮಂಗಲ್ಪಾಡಿ ಇವರ ನೇತೃತ್ವದಲ್ಲಿ ನಾವು ಇವತ್ತು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಕರೆಂಟ್ನ ವ್ಯವಸ್ಥೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ವಿದ್ಯುತ್ತಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆವು. ಪೈಪ್ಲೈನ್ ಮೂಲಕ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇನ್ನೂ ಅನೇಕ ಭೌತಿಕ ವ್ಯವಸ್ಥೆಗಳು ಈ ಮನೆಗೆ ಆಗಬೇಕಾಗಿದೆ. ಈಗಾಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಮತ್ತು ಸಾಮಾಜಿಕ ಕ್ಷೇತ್ರ ದುಡಿತಿರುವಂಥ JCI ಸಂಸ್ಥೆ ಕೂಡ ನಮ್ಮೊಟ್ಟಿಗೆ ಸಹಕರಿಸ್ತಾ ಇದೆ. ಇನ್ನಷ್ಟು ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಬೇಕು. ಇಂತಹ ಮನೆಗಳು ನಮಗೆ ತುಂಬಾ ಇನ್ನು ಇಂಥ ಒಂದು ಪರಿಸ್ಥಿತಿ ನೋಡೋಕೆ ತುಂಬಾ ಬೇಸರ ಆಗ್ತಾ ಇದೆ. ಇದು ಇವರಿಗೆ ಬೇಕಾದಂಥ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳು ಸಿಗುವಂತಾಗಬೇಕು. ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಬೇಕಂತೇಳಿ ಕೇಳ್ಕೊಳ್ತಾ ಈ ಒಂದು ಅಭಿಯಾನದಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂಥ ಎಲ್ಲರಿಗೂ ನಾವು ತುಂಬ ಹೃದಯದ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಲಿತ ಸಂರಕ್ಷಣಾ ಸಮಿತಿದ ತುಳಸಿದಾಸ್ ಬಿಜು ಬಳ್ಕೂರ್, ಪ್ರವೀಣ್ ಮಂಗಲ್ಪಾಡಿ, ಜಯರಾಜ್ ಆರಿಕಾಡಿ, ಶೀನಾ ಮಂಗಳೂರು, ಕೊಣಾಜೆ ಮಂಗಳ ಗಂಗೋತ್ರಿ JCI ಅಧ್ಯಕ್ಷರು, ಫ್ರಾಂಕಿ ಫ್ರಾನ್ಸಿಸ್ ಕುಟಿನ, JC ಪ್ರತಿಮಾ ಹೆಬ್ಬಾರ್ ಇಂಚಿತಿ ಪ್ರಮುಖರು ಈ ಪುರ್ತೋಟು ಗೇತೆರು.